ಚಲನಚಿತ್ರ ಕಾರ್ಮಿಕರ ಮತ್ತು ಕಲಾವಿದರ ಒಕ್ಕೂಟ ಇದರ ಆಶ್ರಯದಲ್ಲಿ ವಿರೂಪ ಅರ್ಪಿಸುವ ಸೆಲೆಬ್ರಿಟಿ ಕಬಡ್ಡಿ ಲೀಗ್ 2018 ಪಂದ್ಯಾಟವು ಅಕ್ಟೋಬರ್ 7ರಂದು ಮಂಗಳೂರಿನ ಫಾದರ್ ಮುಲ್ಲರ್ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಎಂದು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ್ ಹೇಳಿದರು. ಇವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ತುಳು ಸಿನಿಮಾ ರಂಗದ ಕಲಾವಿದರು, ತಂತ್ರಜ್ಞರು ಮತ್ತು ಕಾರ್ಮಿಕರಿಗಾಗಿ ಈ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಅನ್ನು ಆಯೋಜಿಸಲಾಗಿದೆ. ಪುರುಷರ 7 ತಂಡ ಮತ್ತು ಮಹಿಳೆಯರ 6 ತಂಡವನ್ನ ಮಾಡಲಾಗಿದೆ ಎಂದು ಪಂದ್ಯಾಟದ ಕುರಿತು ಮಾಹಿತಿ ನೀಡಿದರು. ಭಾನುವಾರ 7ನೇ ತಾರೀಕು ಫಾದರ್ ಮುಲ್ಲರ್ ಇಂಡೋರ್ ಸ್ಟೇಡಿಯಂನಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಲೀಗ್ನ ಆಯೋಜಿಸಲಾಗಿದೆ. ಕನ್ನಡ ಚಲನಚಿತ್ರ ಕಾರ್ಮಿಕರ ಮತ್ತು ಕಲಾವಿದರ ಒಕ್ಕೂಟದ ಅಡಿಯಲ್ಲಿ ತುಳು ಚಿತ್ರರಂಗದ ಕಲಾವಿದರನ್ನ ಮತ್ತು ತಂತ್ರಜ್ಞರ ಮತ್ತೆ ಕಾರ್ಮಿಕರನ್ನ ಸೇರಿಸಿಕೊಂಡು ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಕರಾವಳಿ ಕಾಲೇಜಿನ ಮುಖ್ಯಸ್ಥರಾದ ಗಣೇಶ್ ಅವರು ಬರ್ತಾರೆ. ಹಾಗೆ ಯುಟಿ ಖಾದರ್ ಅವರು, ನಳಿನ್ ಕುಮಾರ್ ಅವರು, ವೇದಾಸ್ ಕಾಮತ್ ಅವರು, ಭರತ್ ಶೆಟ್ಟಿ ಅವರು, ರಾಜೇಶ್ ನಾಯ್ಕ, ಐವನ್ ಡಿಸೋಜಾ, ಜೆ.ಆರ್. ಲೋಬಾ ಹಾಗೆ ಇನ್ನೂ ಚಿತ್ರರಂಗದ ಗಣ್ಯವರೆಲ್ಲ ಬರ್ತಾ ಇದ್ದಾರೆ. 13 ತಂಡಗಳಿದೆ. ಒಂದು 6 ಜನ ಹುಡುಗಿಯರ ತಂಡ, 7 ಜನ ಹುಡುಗರ ತಂಡ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಈ ಸಂದರ್ಭ ಸೆಲೆಬ್ರಿಟಿ ಕಬಡ್ಡಿ ಲೀಗ್ 2018 ಪಂದ್ಯಾಟ ಸಮಿತಿಯ ಅಧ್ಯಕ್ಷರಾದ ಸಚಿನ್ ಎಸ್ ಉಪ್ಪಿನಂಗಡಿ, ಕಾರ್ಯದರ್ಶಿ ತ್ರಿಶೂಲ್ ಶೆಟ್ಟಿ, ಪಂದ್ಯಾಟದ ಟೆಕ್ನಿಕಲ್ ಹೆಡ್ ಆಗಿರುವಂತಹ ಪುರುಷೋತ್ತಮ ಮತ್ತು ರತನ್ ಶೆಟ್ಟಿ ಹಾಜರಿದ್ದರು.